ನಿಜವಾದ ಪ್ರೀತಿ ಅಂದ್ರೆ ಏನು, ಅದರ ನಿಜವಾದ ಅನುಭವ ಹೇಗಿರುತ್ತೆ ಅಂದ್ರೆ ಒಬ್ಬೊಬ್ಬರಿಂದ ಒಂದೊಂದು ಉತ್ತರ. ಅದ್ಯಾವುದು ನಿಜವಾದ ಪ್ರೀತಿನೇ ಅಲ್ಲ, ಜಸ್ಟ್ ಅಟ್ರಾಕ್ಷನ್ ಅನ್ನೇ ಪ್ರೀತಿ ಎಂದು ತಿಳ್ಕೊಂಡು ತೇಲಾಡೋರೇ ಹೆಚ್ಚು. ಯಾವುದೇ ಅಪೇಕ್ಷೆ ಇಲ್ಲದೆ ಎರಡು ಮನಸ್ಸುಗಳ ನಡುವೆ ನಡೆಯುವ ಭಾವನಾತ್ಮಕ ಬದಲಾವಣೆಯೇ ಪ್ರೀತಿ. ಈ ಪ್ರೀತಿಯ ಕಹಾನಿಯ ಬಗ್ಗೆ ನೀವು ತಿಳ್ಕೋಬೇಕಾದ್ರೆ ನೀವು SriKrishna@gmail.com ಸಿನಿಮಾ ನೋಡಲೇಬೇಕು. ಹೌದು, ಈ ಚಿತ್ರದ ಪೋಸ್ಟರ್ ನೋಡಿಕೊಂಡು ಕೃಷ್ಣ ಹಾಗೆ ಭಾವನ ಅವರ ಜೋಡಿ ಒಳ್ಳೆ ಅಕ್ಕ ತಮ್ಮನ ತರ ಇರುತ್ತೆ ಅಂತ ಅನ್ಕೊಂಡವರೇ ಹೆಚ್ಚು. ಆದ್ರೆ ಈ ಸಿನಿಮಾ ನೋಡಿದ್ರೆ ತಿಳಿಯುತ್ತೆ ಈ ಪಾತ್ರಕ್ಕೆ ನಿರ್ದೇಶಕರ ಆಯ್ಕೆ ಪರ್ಫೆಕ್ಟ್ ಅಂತ. ಮಗಳಿಗಾಗಿ ತಾಯಿ ಪಡುವ ಪಾಡು ಹಾಗೆ ಇದರಿಂದ ಆಕೆ ಪ್ರೀತಿಗೆ ಬೀಳುವ ಕಥಾಹಂದರವನ್ನು ಈ ಚಿತ್ರ ಹೊಂದಿದೆ. ಆಧುನಿಕ ಜೀವನದ ಜೋಡಿಗಳ ಕಥೆಯನ್ನು ಚಿತ್ರದಲ್ಲಿ ಕಟ್ಟಿಕೊಡಲಾಗಿದೆ. ಅತ್ಯುತ್ತಮ ಸಂಗೀತ, ಶ್ರೀಮಂತಿಕೆಯಿಂದ ಕೂಡಿದ ದೃಶ್ಯ ವೈಭವ ಚಿತ್ರದ ಪ್ಲಸ್ ಪಾಯಿಂಟ್. ಮಾಳವಿಕಾ ಮತ್ತು ಕೃಷ್ಣ ಪ್ರೀತಿಸಿ ಮದುವೆಯಾಗ್ತಾರೆ. ಆದರೆ ಅವರ ನಡುವೆ ಸರಿಯಾದ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಅದೊಂದು ದಿನ ಸಣ್ಣ ವಿಚಾರಕ್ಕೆ ಮಾಳವಿಕಾ ಆತನಿಂದ ದೂರವಾಗ್ತಾಳೆ. ಆಗ ಆಕೆಗೆ 3 ತಿಂಗಳು. ಇದಾದ ಬಳಿಕ ಮಗಳು ದೊಡ್ಡವಳಾಗ್ತಾಳೆ. ಅಪ್ಪ ಬೇಕು ಅಂತಾಳೆ. ಒಂದು ದಿನ ಪಾರ್ಟಿಯಲ್ಲಿ ಸತ್ಯನನ್ನು ನೋಡಿದ ಮಗಳು ಡ್ಯಾಡಿ ಡ್ಯಾಡಿ ಎಂದು ಹೇಳ್ತಾಳೆ. ಅದ್ಯಾಕೆ ಹಾಗಂದ್ಲು ಅಂದ್ರೆ ಉತ್ತರವಿಲ್ಲ. ಆ ಬಳಿಕ ಆತನೇ ಬೇಕಂತ ಹಠ ಹಿಡಿದ ಮಗುವಿಗಾಗಿ ಮಾಳವಿಕಾ ಪಡುವ ಪಾಡು ತಾಯಿಯ ಪ್ರೀತಿಗೆ ಹಿಡಿದ ಕೈಗನ್ನಡಿ. ಕೊನೆಗೆ ಸತ್ಯ ಸಿಗ್ತಾನೆ. ಈ ಮಧ್ಯೆ ಮಾಳವಿಕಾಗೆ ಸತ್ಯನ ಮೇಲೆ ಪ್ರೀತಿ ಹುಟ್ಟುತ್ತೆ. ಹಾಗೆ ಸತ್ಯನಿಗೂ ಮಾಳವಿಕಾ ಮತ್ತು ಮಗು ಇಲ್ಲದೆ ಜೀವನನೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ಅತ್ತ ಪತ್ನಿ ಮತ್ತು ಮಗುವಿಗಾಗಿ ಬಂದಿರುವ ಕೃಷ್ಣ ಮುಂದೆ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ, ಯಾವ್ಯಾವ ತಿರುವು ಸಿಗುತ್ತೆ ಎನ್ನೋದೇ ಸಿನಿಮಾ. ತುಂಬಾನೇ ಭಾವನಾತ್ಮಕವಾಗಿ ಚಿತ್ರಿಸಲಾಗಿದೆ. SriKrishna@gmail.com. ಮಾಳವಿಕಾಗೆ ಆಲ್ರೆಡಿ ಮದುವೆಯಾಗಿ ಮಗು ಇದ್ರೂ ಸತ್ಯ ಆಕೆಯನ್ನು ಪ್ರೀತಿಸ್ತಾನೆ ಎಂದ್ರೆ ಆ ಪ್ರೀತಿ ಎಂಥದ್ದು? ನಿಜವಾದ ಪ್ರೀತಿಗೆ ವಯಸ್ಸು, ಸಂಗಾತಿಯ ಹಿಂದಿನ ಜೀವನ ಯಾವುದು ಮುಖ್ಯವಲ್ಲ. ಪ್ರೆಸೆಂಟ್ ಡೇಸ್ನಲ್ಲಿ ಏನು ನಡೆಯುತ್ತೆ ಅದಷ್ಟೇ ಮುಖ್ಯ. ಎರಡು ಮನಸ್ಸುಗಳು ಪರಸ್ಪರ ಒಂದಾದ್ರೆಯಾಯ್ತು. ಯಾವುದೇ ಪ್ರತಿಫಲವು ಬಯಸದೆ ಆಕೆಯನ್ನು ಒಪ್ಕೋತಾನೆ ಎಂದ್ರೆ ಅದೇ ನಿಜವಾದ ಪ್ರೀತಿಯಲ್ವೇ? ಈ ರೀತಿ ಕಥಾಹಂದರವುಳ್ಳ ಈ ಸಿನಿಮಾ ಈ ತನಕವೂ ಬಂದಿಲ್ಲ. ಒಂದೊಳ್ಳೆ ಹೊಸ ರೀತಿಯ ಫ್ರೆಶ್ ಕಥೆಯನ್ನು ನಿರ್ದೇಶಕ ನಾಗಶೇಖರ್ ತೆರೆಯ ಮೇಲೆ ತಂದಿದ್ದಾರೆ. ದಯವಿಟ್ಟು ಸಿನಿಮಾವನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಪ್ರೋತ್ಸಾಹಿಸಿ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.